ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯೆಯ ಬೆಳಕನ್ನ ಹರಿಸುತ್ತಾ ವಿದ್ಯಾರ್ಜನೆಯನ್ನ ಬಯಸಿ ಬಂದಂತಹ ಮನಸ್ಸುಗಳಿಗೆ ವಿದ್ಯಾರ್ಜನೆಯನ್ನ ನೀಡುತ್ತಾ ಬಾಳು ಬೆಳಗ್ತಾ ಇರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. 100 ವರ್ಷಗಳ ಹೆಜ್ಜೆ ಅಂತ ಹೇಳಿದ್ರೆ ಈ ಒಂದು ವಿದ್ಯಾಸಂಸ್ಥೆಯ ಪ್ರತಿಯೊಂದು ಹಂತದ ಅಭಿವೃದ್ಧಿಯಲ್ಲಿ ಕೂಡ ಸಾವಿರಾರು ಹಿರಿಯ ಜೀವಗಳ ಪರಿಶ್ರಮ ಇದೆ, ಶಿಕ್ಷಣ ಪ್ರೇಮಿಗಳ ಪ್ರೋತ್ಸಾಹ ಸಹಕಾರ ಇದೆ. ಈ ಎಲ್ಲ ಒಗ್ಗೂಡುವಿಕೆಯ ಮೂಲಕ 100 ವರ್ಷಗಳನ್ನು ಪೂರೈಸಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ಇದೇ ತಿಂಗಳ 16 ಮತ್ತು 17ರಂದು ಶತಮಾನೋತ್ಸವ ಸಂಭ್ರಮ ಮೇಳೈಸಲಿಕ್ಕೆ ಇರುವಂಥದ್ದು. ಸರ್ಕಾರಿ ಶಾಲೆಗಳು ಅಂತ ಹೇಳಿದಾಗ ಹಿಂದಿನ ಕಾಲದಲ್ಲಿ ಅಷ್ಟಕ್ಕಷ್ಟೇ ಅನ್ನೋವಂಥದ್ದಿತ್ತು. ವಿದ್ಯಾರ್ಜನೆ ಆಗಿರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳು ಇವೆಲ್ಲವನ್ನ ಜೋಡಿಸಿಕೊಂಡಾಗ ಸರ್ಕಾರಿ ವಿದ್ಯಾಸಂಸ್ಥೆಗಳು ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ ಅನ್ನುವಂಥ ಮಾತಿತ್ತು. ಆದರೆ ಇದೀಗ ಸರ್ಕಾರಿ ವಿದ್ಯಾಸಂಸ್ಥೆಗಳು ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಮೂಲಭೂತ ಸೌಕರ್ಯಗಳನ್ನು ಜೋಡಿಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾ ಬಂದಿದೆ. ಒಂದು ಸಾಲಿನಲ್ಲಿ ನಮ್ಮ ಆಲಂತಾಯದ ವಿದ್ಯಾಸಂಸ್ಥೆ ಕೂಡ ಸೇರ್ಪಡೆಯಾಗ್ತಾ ಇರುವಂತದ್ದು. ಈ ಒಂದು ವಿದ್ಯಾಸಂಸ್ಥೆ 100 ವರ್ಷದ ಸಂಭ್ರಮಕ್ಕಾಗುವಾಗ 10 ಮೂಲಭೂತ ಸೌಕರ್ಯಗಳನ್ನ ಸೇರಿಸಿಕೊಂಡು ಅಭಿವೃದ್ಧಿಯನ್ನ ಕಂಡಿದೆ. ಹಾಗಾಗಿ ಶತಮಾನೋತ್ಸವದ ಸಂಭ್ರಮ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ನೀಲಪ್ಪ ನಾಯ್ಕ್ ಅಲಂಗಪ್ಪೆ ಸೇರಿದ್ದಾರೆ. ಇವರು ಗೋಳಿತೋಟು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ಅದರ ಜೊತೆಗೇನೆ ಈ ಒಂದು ವಿದ್ಯಾಸಂಸ್ಥೆಯ STMCಯ ಮಾಜಿ ಅಧ್ಯಕ್ಷರು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಓಕೆ ಸರ್. ಈ ಒಂದು ವಿದ್ಯಾಸಂಸ್ಥೆ 100 ವರ್ಷಗಳ ಸಂಭ್ರಮದಲ್ಲಿದೆ. 100 ವರ್ಷ ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ ಸರ್. ಹಾಗಾಗಿ 10 ಏಳುಬೀಳುಗಳನ್ನ ಕಂಡಿರ್ಬೋದು. ಎಲ್ಲ ಏಳುಬೀಳುಗಳಲ್ಲಿ ನೀವು ಕೂಡ ಭಾಗಿಯಾಗಿರ್ಬೋದು. ವಿದ್ಯಾಸಂಸ್ಥೆ ಅಭಿವೃದ್ಧಿಯಲ್ಲಿ ಸಹಕಾರವನ್ನು ನೀಡಿಕೊಂಡು ಬಂದಿದ್ದೀರಾ ಸರ್. ಹಾಗಾಗಿ ಈ ವಿದ್ಯಾಸಂಸ್ಥೆಯ ಅಭಿವೃದ್ಧಿ ಬಗ್ಗೆ ಇಲ್ಲಿ ಫಸ್ಟಿಗೆ ಒಂದು ಕೋಟಾಡಿ ಇತ್ತು, 4ನೇ ಕ್ಲಾಸ್ವರೆಗೆ ಇತ್ತು. ಮತ್ತು ಒಂದೊಂದೇ ಕ್ಲಾಸು ಇಲ್ಲಿಗೆ ಆಯಿತು. ಫಸ್ಟಿಗೆ ಒಬ್ಬರು ಮಾಸ್ಟರ್ ಇದ್ದರು. ಈಗ 4 ಜನ ಇದ್ದಾರೆ. ಮತ್ತು ಊರಿನ ಸೇರಿ 3-4 ಜನ ಟೀಚರ್ಗಳಿದ್ದಾರೆ. ಆಗ ವಿದ್ಯಾರ್ಥಿಗಳ ಸಂಖ್ಯೆ ಹೇಗಿತ್ತು ಸರ್? ಆಗ ಒಂದು 70-80 ಇತ್ತು. ಒಂದು 2 ವರ್ಷ ಒಮ್ಮೆ 50 ಮಕ್ಕಳಾದರು. ಈಗ 100 300 ಇದ್ದಾರೆ. ಆ ಕಾಲದಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸೋದಕ್ಕಾಗಿ ನೀವು ಪಟ್ಟಂತಹ ಪರಿಶ್ರಮ ಹೇಗಿತ್ತು? ನಾನು ಮನೆ ಮನೆಗೆ ಹೋಗಿ, ಮತ್ತು ಇಲ್ಲಿ HM ಅವರು ಒಳ್ಳೆ ಇದ್ದರು. ಮಾಂಬಳರ ಇದ್ದರು. ಮತ್ತು ಫಸ್ಟಿಗೆ ಇಲ್ಲಿ ಜಿನ್ನಪ್ಪ ಮಾಸ್ಟರ್ ಇದ್ದಾರೆ. ಈಗ ತೀರೋಗಿದ್ದಾರೆ. ತುಂಬ ಮಾಸ್ಟರ್ ಬಂದರು. ಒಳ್ಳೆಯ HM ಇದ್ದರು. ನೀವು ಅಧ್ಯಕ್ಷರಾಗಿದ್ದಾಗ ಅಂದ್ರೆ STMC ಅಧ್ಯಕ್ಷರಾಗಿದ್ದಾಗ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು? ಇಲ್ಲಿ ದೊಡ್ಡ ಗುಡ್ಡ ಇತ್ತು, ಇಲ್ಲಿ ಈ ಮೈದಾನ. ಅದನ್ನು ಇಲ್ಲಿ ಸಂಜೆ ಮಾಸ್ಟರ್ ಮತ್ತು ನಾನು ರಾತ್ರಿ ಆಗಲು ಮಾಡಿದ್ದೇವೆ. ಮತ್ತು ಶಾಲೆಗೆ ಅನುದಾನ ತಂದಿದ್ದೇನೆ. ಇಲ್ಲಿ ಅಂಗಾರು MLA ಆಗಿದ್ದರು ಆಗ. ಮತ್ತು ಶಾಲೆಗೆಲ್ಲ ರಿಪೇರಿಗೆಲ್ಲ ಹಣ ತಂದಿದ್ದೇನೆ. ಮಾದರಿ ಶಾಲೆ ಆಗುವಾಗ ನಾನು ಹೇಳಿದ್ದೇನೆ. ಸಹಕಾರ ನೀಡಿದಂತಹ ದಾನಿಗಳು ಆಗಿರ್ಬೋದು ಅಥವಾ ಊರಿನವರಾಗಿರ್ಬೋದು, ಸಹಕಾರ ಹೇಗಿತ್ತು? ಸಹಕಾರ ಒಳ್ಳೇದಿತ್ತು. ಎಲ್ಲ ಊರಿನವರು. ಈಗ 100 ವರ್ಷದ ಸಂಭ್ರಮ ಸರ್, ಏನು ಹೇಳ್ತೀರಾ? ಈಗ ಒಳ್ಳೆಯ ಸಂಭ್ರಮ ಆಗಿದೆ. ಭಾಳ ಚೆಂದಾಗಿ ಇದೆ. ಅಲ್ಲಿ ಎದುರು ಶಾಲೆ ಇತ್ತು, ಅದನ್ನು ತೆಗೆದು ಈಗ ಮೈದಾನ ಒಳ್ಳೆಯದಾಗಿದೆ. ಭಾಳ ಮಾದರಿ ಶಾಲೆ ಆಗಿದೆ. ಇನ್ನು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಕೆಲವರು ಕೆಲಸ ಸಿಕ್ಕಿದೆ, ಕೆಲವರು ಸಿಕ್ಕಲಿಲ್ಲ. ಮತ್ತು ಮನೆಯಲ್ಲಿ ಕೃಷಿ ಮಾಡುತ್ತಾ ಇದ್ದಾರೆ. ಎಲ್ಲ ಊರಿನವರೆಲ್ಲರೂ ಬರ್ತಾ ಇದ್ದಾರೆ. ಮೊನ್ನೆ 75 ಜನ ಇದ್ದರು. ಎಲ್ಲ ಸಹಕಾರ ಉಂಟು ಎಲ್ಲರೂ. ಮುಂದೆ ಕೂಡ ನಿಮ್ಮ ಸಹಕಾರ ಈ ವಿದ್ಯಾಸಂಸ್ಥೆಗೆ ಹೇಗೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. STMCಯ ಮಾಜಿ ಅಧ್ಯಕ್ಷರಾಗಿರುವಂಥ ಕೊರಗಪ್ಪ ಸಾಲಿಯನ್ ಶಿಬಾರು ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ತೊಂದರೆ ಇಲ್ಲ. 100 ವರ್ಷದ ಸಂಭ್ರಮ ಸರ್ ವಿದ್ಯಾಸಂಸ್ಥೆಗೆ, ಏನು ಹೇಳ್ತೀರಾ? ನಮಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ಕಣ್ಣೆದುರಿನಲ್ಲಿ ಆಗಿದೆಯಲ್ಲ. ನನಗೆ 73 ವರ್ಷ ಈಗ. ನಾನು ಇಲ್ಲಿ ಶಾಲೆ ಪ್ರಥಮ ಅಲ್ಲಿ ಹಂಚಿನ ಶಾಲೆ ಇತ್ತು. ಅದರಿಂದ ಮತ್ತು ಮೇಲೆ ಬರುವಾಗ ಇಲ್ಲಿ ಸಾಧಾರಣ 62 ಈಗ ಮರೆತೋಯ್ತು. 62-63ರಲ್ಲಿ ಇಲ್ಲಿ ಶಾಲೆ ಸೇರಿ ಇಲ್ಲಿ ಮತ್ತು ನನ್ನ ಮಕ್ಕಳು ಕೂಡ 4 ಮಕ್ಕಳು. ನನಗೆ 4 ಮಕ್ಕಳು ಕೂಡ ಇಲ್ಲಿ ಶಾಲೆಗೆ ಬಂದದ್ದು. ಈ ಸಂಭ್ರಮಾಚರಣೆ ಎಲ್ಲ ಇದೆಲ್ಲ ಕೇಳುವಾಗ ನನಗೆ ತುಂಬ ಸಂತೋಷ ವಿಷಯ. ನೀವು ಅಧ್ಯಕ್ಷರಾಗಿದ್ದಾಗ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ? ನಾನು ಅಭಿವೃದ್ಧಿ ಆಗಲಿಕ್ಕೆ ಇಲ್ಲೆಲ್ಲ ಅಷ್ಟು ಇದು ಇರಲಿಲ್ಲ. ಸ್ವಲ್ಪ ಅದನ್ನೆಲ್ಲ ಬಲ್ಲೆಲ್ಲ ಹೊಡೆದೆಲ್ಲ ಒಂದು ಕ್ಲೀನ್ ಮಾಡಿ ಆವಾಗ ನಾನು ಸ್ವಲ್ಪ ಚೇಂಜ್ ಆಯಿತು. ಮತ್ತೊಬ್ಬರು ಇದರ STMC ಅಧ್ಯಕ್ಷರಾದರು. ಮತ್ತು ನನ್ನ ಪೀರಿಯಡ್ ಮುಗಿಯಿತು. ಆನಂತರ ಇಲ್ಲಿ ಅಷ್ಟೇ ಬರೋದು ಹೋಗೋದು ಅಷ್ಟೇ. ಆಗ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು? ಆಗ ಸಾಧಾರಣ ಒಂದು 50-60 ಇತ್ತಮ್ಮ. ತೊಂದರೆ ಇಲ್ಲ. ಹಾಗೆ ಶಾಲೆ ಎಲ್ಲ ಹತ್ತಿರ ಇರಲಿಲ್ಲ.
ಆಗ ದೂರ ಎಲ್ಲ ಕಲಿಸ್ಲಿಕ್ಕೆ ಅವಾಗ ಬೈಕ್ ಕಾರು ಜೀಪೆಲ್ಲ ಇಲ್ಲ. ಈಗ ಅದರಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಈಗ ನಡ್ಕೊಂಡೇ ಹೋಗಬೇಕು. ಇಲ್ಲಿ ರಾಮಕುಂಜದಿಂದ ಹೈಸ್ಕೂಲ್ ಇದ್ದರೆ ಕಾಲೇಜೆಲ್ಲ ರಾಮಕುಂಜದಲ್ಲಿತ್ತು. ಈಗೆಲ್ಲ ಕಾರು ಬಸ್ ಎಲ್ಲ ಉಂಟು ಅಲ್ಲಲ್ಲಿ. ಆವಾಗ ಇರಲಿಲ್ಲ. ಆದ ಕಾರಣ ಜಾಸ್ತಿ ಮಕ್ಕಳಿದ್ರು ಇಲ್ಲಿ. ಓಕೆ ಸರ್, ವಿದ್ಯಾಸಂಸ್ಥೆ ಸಣ್ಣ ಮನೆಯ ರೀತಿಯಲ್ಲಿದ್ದಾಗಲೂ ನೋಡಿದ್ದೀರಾ, ಈಗ ಇಷ್ಟೊಂದು ಅಭಿವೃದ್ಧಿಯನ್ನು ಕಂಡಾಗಲೂ ನೋಡಿದ್ದೀರಾ, ಏನು ಅದು ತುಂಬ ಸಂತೋಷ. ಅದರಲ್ಲಿ ಹೇಳಲಿಕ್ಕೆ ಇಲ್ಲ. ನಾವು ಅದರಲ್ಲಿ ಇಂಥದ್ದು ನಮ್ಮ ಕಣ್ಣೆದುರಿನಲ್ಲಿ ಒಂದು ಆಯ್ತಲ್ಲ ಅಂತ ನಮಗೆ ತುಂಬ ಸಂತೋಷ. ಅದೇ. ಓಕೆ ಓಕೆ ಓಕೆ. ಪದ್ಮನಾಭ ಪೂಜಾರಿ ಪೆರ್ನಾರು ಸೇರಿದ್ದಾರೆ. ಇವರು ಗೋಳಿತೊಟ್ಟು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ಅದರ ಜೊತೆಗೇನೆ ಈ ಒಂದು ವಿದ್ಯಾಸಂಸ್ಥೆಯ STMCಯ ಮಾಜಿ ಅಧ್ಯಕ್ಷರು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ವಿದ್ಯಾಸಂಸ್ಥೆ 100 ವರ್ಷಗಳ ಸಂಭ್ರಮದಲ್ಲಿದೆ ಸರ್, ಈ ಹೊತ್ತಿನಲ್ಲಿ ಏನು ಹೇಳ್ತೀರಾ? ಬಹುಶಃ ಇದೊಂದು ನಮಗೆ ತುಂಬ ಖುಷಿಯ ವಿಷಯ. ಯಾಕಂದರೆ ನಮ್ಮ ಒಂದು ಅವಧಿಯಲ್ಲಿ ಇಷ್ಟೊಂದು ಈ ಒಂದು ಅವಕಾಶ ನಮಗೆ ಸಿಕ್ಕಿದ್ದೇ ತುಂಬ ಖುಷಿ, ಹೆಮ್ಮೆ ವಿಷಯ. ಬಹುಶಃ ನನ್ನ ಬೆಳ್ತಂಗಡಿ ತಾಲೂಕು ಬಾರೆ ಗ್ರಾಮದ ನಿವಾಸಿ ನಾನು ಇಲ್ಲಿಗೆ ಬಂದು ಒಂದು 7-8 ವರ್ಷ ಆಯಿತು. ನನಗೆ ಫಸ್ಟಿಗೆ ಬಂದು ನನ್ನನ್ನು ಇದು ಶಾಲೆ SDMC ಅಧ್ಯಕ್ಷರು ಮಾಡಿದ್ದು ನಮಗೆ ಏನೂ ಗೊತ್ತಿರಲಿಲ್ಲ. ಬಹುಶಃ ಇದೊಂದು ಆ ನಂತರ ತುಂಬ ಅಭಿವೃದ್ಧಿಯನ್ನು ನಾನು ಮಾಡಿದ್ದೇನೆ. ಯಾಕಂದರೆ ಈ ಶಾಲೆಯ ಕೈತೋಟ ಆಗಿರ್ಬೋದು, ಶಾಲಾ ಒಂದು ಕರೆಂಟಿನ ವ್ಯವಸ್ಥೆ ಮತ್ತು ಜಾರುಬಂಡಿ ಮತ್ತು ಈ ಒಂದು 3.5 ಲಕ್ಷ ಶಾಲಾ ಅಭಿವೃದ್ಧಿ ಅಂದರೆ ಟೈಲ್ಸಿ ಎಲ್ಲ ಇದನ್ನೆಲ್ಲ ಮಾಡಿದೆ. ಆವಾಗ ಒಂದು ಕೊರೋನಾದ ಸಮಯ ಇತ್ತು. ಆನಂತರ ನಮಗೆ ಜಾಸ್ತಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆನಂತರ ಮಕ್ಕಳ ಸಂಖ್ಯೆಯನ್ನು ಕೂಡ ಈಗ 53 ಏನಾಯಿತು, ಈಗ ಸಾಧಾರಣ 100ಕ್ಕೆ ಮುಟ್ಟಿದೆ. ಆ ಹೊತ್ತಿನಲ್ಲಿ ನಾವು ಮನೆ ಮನೆಗೆ ಭೇಟಿ ಕೊಟ್ಟು ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಎಲ್ಲ ಮಾಡಿದ್ದೇವೆ. ಆನಂತರ ಈಗ 100 ಏನು ಮಕ್ಕಳಾಗಿದ್ದಾರೆ ಈಗ. ತುಂಬ ಮತ್ತು ಇದೊಂದು ಅಭಿವೃದ್ಧಿ ಒಂದು ನಮ್ಮ ಒಂದು ಕನಸಿತ್ತು. ನಮ್ಮ ಒಂದು ಮನಸ್ಸಿನಲ್ಲಿ ಇಂಥನೇ ಹೀಗೇನೇ ಆಗಬೇಕು ಒಂದು ಆದರೆ ಒಂದು ತುಂಬ ಚೆಂದ ಅಂತ ಒಂದು ಕಲ್ಪನೆ ಇತ್ತು. ಅದೇ ಪ್ರಕಾರ ಆಗಿದೆ. ಇದು ತುಂಬ ಖುಷಿಯ ವಿಷಯ. ಮತ್ತು ನಾನು ಗ್ರಾಮ ಪಂಚಾಯತಿ ಸದಸ್ಯನೇ ಆಗಲಿಕ್ಕೆ ಇದೇ ಕಾರಣ, ಈ ಶಾಲೆನೇ ಕಾರಣ. ಅದೊಂದು ತುಂಬ ಖುಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಊರಿನ ಜನಗಳ ಸಹಕಾರ, ದಾನಿಗಳ ಸಹಕಾರ ಅದು ತುಂಬ ಉಂಟು. ಊರಿನ ಸಹಕಾರ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಹುಶಃ ಇದೊಂದು ಊರಿನ ಸಹಕಾರದಿಂದ ನನ್ನನ್ನು ಗ್ರಾಮ ಪಂಚಾಯತ್ ಸದಸ್ಯನ ಮಾಡಿದ್ದೇ ಊರಿನ ಸಹಕಾರದಿಂದ ಆಗಿದೆ. ಇಲ್ಲದಿದ್ದರೆ ನಾನು ಆಗಲಿಕ್ಕೆ ಇಲ್ಲ. ಯಾಕೆಂದರೆ ಇಲ್ಲಿ ನೀಲಪ್ಪ ನಾಯ್ಕರವರು ಆಗಿರ್ಬೋದು, ರಾಜೇಶ್ವರಿ ಟೀಚರ್ ಆಗಿರ್ಬೋದು, ಮತ್ತು ವೇದಕುಮಾರ್ ಮತ್ತು ತುಂಬ ಜನ ಇದ್ದಾರೆ. ನಾನೊಂದು ಇಲ್ಲಿ SDMC ಅಧ್ಯಕ್ಷನ ಅದಾಗಬೇಕು ಅಂತ ಅವರೊಂದು ಅಭಿಪ್ರಾಯದಿಂದ ನಾನು ಅಧ್ಯಕ್ಷನಾದೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯನೂ ಕೂಡ ಆದೆ. ಅದಕ್ಕೆ ನಾನು ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಲಂತಯ್ಯ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಇದ್ದಾರೆ, ಮುರಳಿ ಕೃಷ್ಣ ಅವರು, ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ. ನೀವು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನ ಪಡ್ಕೊಳ್ತಾ ಇರುವಾಗ ಈ ವಿದ್ಯಾಸಂಸ್ಥೆಯ ಚಿತ್ರಣ ಹೇಗಿತ್ತು ಅದನ್ನ ಹೇಳಬೇಕು. ಅದರ ಜೊತೆಗೆ ಈಗಿನ ಅಭಿವೃದ್ಧಿಯ ಬಗ್ಗೆ ಏನು ಹೇಳಿ. ನಾನು ಈ ಶಾಲೆಗೆ 1 ರಿಂದ 7ರವರೆಗೆ ನಾನು ಇಲ್ಲಿಗೆ ಬಂದದ್ದು. ಆಗ ಇದ್ದ ಕಟ್ಟಡ ಈಗ ಮೊನ್ನೆ ತಾನೇ ಈ ಕಟ್ಟಡದ ನೂತನ ಉದ್ಘಾಟನೆ ನಿಮಿತ್ತವಾಗಿ ಅದನ್ನು ಈಗ ತೆರವುಗೊಳಿಸಲಾಗಿದ್ದು ಜೀರ್ಣವಾಗಿತ್ತು. ಆ ಕಟ್ಟಡದಲ್ಲಿ ನಮಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಸಿಗ್ತಾ ಇತ್ತು. ನಾನು 1 ರಿಂದ 4ನೇವರೆಗೆ ಬರುವವರೆಗೆ ಅದು 4ನೇ ಕ್ಲಾಸಿನವರೆಗಿನ ಕಿರಿಯ ಪ್ರಾಥಮಿಕ ಶಾಲೆ ಆಗಿತ್ತು. ನಾನು 4ನೇಯಲ್ಲಿದ್ದಾಗ ಆಮೇಲೆ 5ನೇ ಕ್ಲಾಸು ಪ್ರಾರಂಭ ಆಯಿತು, ಆಮೇಲೆ 6ನೇ ಪ್ರಾರಂಭ ಆಯಿತು, 7ನೇ ಪ್ರಾರಂಭ ಆಯಿತು. ಹಾಗಾಗಿ 7ನೇ ಕ್ಲಾಸಿನಿಂದ ಹೊರ ಹೋದ ಮೊದಲ ಬ್ಯಾಚಿನ ವಿದ್ಯಾರ್ಥಿ ನಾನು. ಆಗ ನಮಗೆ ಸರಿಯಾದ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ನೀರಿಗೆ ಒಂದು ಬಾವಿ, ಅದು ಈಗಲೂ ಇದೆ. ಹಾಗೆ ಅಂತೇಳಿ ನಲ್ಲಿ ನೀರು, ಶೌಚಾಲಯ ಇದು ಯಾವುದೂ ಇರಲಿಲ್ಲ. ನಾವು ಬಯಲು ಶೌಚಾಲಯಕ್ಕೆ ಹೋಗ್ತಾ ಇದ್ದೆವು. ಅಂದರೆ ಇಲಾಖೆಯಿಂದ ಅಥವಾ ಸರ್ಕಾರದಿಂದಲೂ ಕೂಡ ಈ ಶಾಲೆಗೆ ಬೇಕಾದಂಥ ಸೌಲಭ್ಯಗಳು ಬಹಳ ಕಷ್ಟದಲ್ಲಿ, ಅತ್ಯಂತ ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾಯಿತ್ತು. ಕೇವಲ 2 ಕೊಠಡಿಗಳು ಮಾತ್ರ ಆಗ ನಿರ್ಮಾಣ ಆದದ್ದು. ಅಂದರೆ ಒಂದು ಕೊಠಡಿಗೆ ಆಗ 35,000 ರೂಪಾಯಿ ಖರ್ಚಿತ್ತು. ಆ ಅನುದಾನದಲ್ಲಿ ಅದು ಕೆಲವೆಲ್ಲ ಅನುದಾನಗಳಲ್ಲಿ ಅದು ನಿರ್ಮಾಣ ಆದದ್ದು. ಆಮೇಲೆ ವಾಹನ ಸೌಕರ್ಯಗಳಿರಲಿಲ್ಲ. ಮನೆಗಳಿಂದ ನಾವು ನಡ್ಕೊಂಡೇ ಬರುವಂತಹದ್ದು. ಸಾಮಾನ್ಯ ಇದು 94-95ರ ಸಮಯದ ವಿಷಯವನ್ನು ನಾನು ಹೇಳೋದು. ಆ ನಂತರದ ಸಂದರ್ಭದಲ್ಲಿ ಮತ್ತೆ ಪುನಃ ಹೆಚ್ಚುವರಿ ಕೊಠಡಿಗಳಾಯಿತು, ಶಾಲೆಗೆ ಹೆಚ್ಚು ಪೋಸ್ಟಿಂಗ್ ಆಯಿತು. ಆಗ ಅದಕ್ಕಿಂತ ಮೊದಲು ಏಕೋಪಾಧ್ಯಾಯ ಶಾಲೆ ಆಗಿತ್ತು.
ಅಂದರೆ 1924ರಲ್ಲಿ ಪ್ರಾರಂಭ ಆದ್ದು ಅಂತ ನಮ್ಮ ದಾಖಲೆಗಳಲ್ಲಿ ಸಿಗ್ತದೆ. ಅದು ತುಂಬ ವರ್ಷಗಳವರೆಗೆ ಇದು ಏಕೋಪಾಧ್ಯಾಯ, ಅಂದರೆ ಒಬ್ಬರೇ ಉಪಾಧ್ಯಾಯರು 4 ಕ್ಲಾಸನ್ನು ನಿರ್ವಹಣೆ ಮಾಡುವಂಥದ್ದು ಹಾಗೆ. ಅದಾದ ಮೇಲೆ 7ನೇ ಆಗುವಾಗ 2 ಶಿಕ್ಷಕರ ಪೋಸ್ಟಿಂಗ್ ಆಯಿತು. ಅದಾದ ನಂತರ 3 ಆಯಿತು. ಹಾಗೆ ಈಗ ಶಿಕ್ಷಕರ ಪೋಸ್ಟಿಂಗು ಮತ್ತು ಗೌರವ ಶಿಕ್ಷಕರ ಸಂಖ್ಯೆ ಅದಾದ ಮೇಲೆ ಈಗ MRPL ಮತ್ತು ಇತರ ಎಲ್ಲ ಸಂಸ್ಥೆಗಳಿಂದ ಸಿಕ್ಕಿದಂಥ ದೇಣಿಗೆಯಿಂದ ಈಗ ಒಂದು ಹೊಸ ಕಟ್ಟಡ ಆಗಿದೆ. ಒಳ್ಳೆಯ ಬೋಧನೆಯ ವ್ಯವಸ್ಥೆ ಮತ್ತು ಪರಿಕರಗಳು ಹಾಗೂ ಮಕ್ಕಳಿಗೆ ಬೇಕಾದ ಈಗ ಸರ್ಕಾರದಿಂದ ಕೊಡುವಂಥ ಬಿಸಿಯೂಟ ಜೊತೆಗೆ ಮೂಲಭೂತ ಸೌಕರ್ಯಗಳು ಮತ್ತು ಆ ಹಳೆಯ ಕಟ್ಟಡವನ್ನು ತೆಗೆದು ವಿಶಾಲವಾದ ಕ್ರೀಡಾಂಗಣವು ಕೂಡ ಸಿಕ್ಕಿತು. ಹಾಗಾಗಿ ಈ ಶಾಲೆಗೆ ಈಗ ಒಂದು ಹೊಸ ರೂಪ ಈ 100ನೇ ವರ್ಷದಲ್ಲಿ ಬಂದಿದೆ. ಇದೊಂದು ನಮಗೆ ನಾವು ಕಲಿತ ಶಾಲೆ ಅಂತ ಒಂದು ಹೆಮ್ಮೆ. ಈಗ ನನ್ನ ಮಗನು ಇಲ್ಲಿಗೆ ಬರ್ತಾ ಇರೋದ್ರಿಂದ ನಾನು ಪೋಷಕನೂ ಹೌದು. ನಮ್ಮ ಊರವರಿಗೆ ಇದು 80ರ ಇಸವಿಯಲ್ಲಿ 80ರ ದಶಕದಲ್ಲಿ ಕುಗ್ರಾಮ ಅಂತ ಘೋಷಿಸಲ್ಪಟ್ಟ ಊರಿದು. ಆಗ ಇಲ್ಲಿಗೆ ರಸ್ತೆ ಇರಲಿಲ್ಲ. ಪ್ರಧಾನ ಮೇಯ್ನ್ ರೋಡಿಂದ 3-4 ಕಿಲೋಮೀಟರ್ ನಡ್ಕೊಂಡೇ ಬರಬೇಕಿತ್ತು. ಎಲ್ಲವೂ ಹೊರೆಯಲ್ಲಿ ಹೋಗಬೇಕಿತ್ತು. ಆ ನಂತರದ ಬೆಳವಣಿಗೆಗಳು ಕ್ರಮೇಣ ಆಗ್ತಾ ಬಂತು. ಈಗ ಊರಿನಲ್ಲಿ ವಾಹನ ಸೌಕರ್ಯ ಇದೆಲ್ಲ ಆಗಿದೆ. ಮಕ್ಕಳಿಗೆ ಹೋಗಿ ಬರುವುದಕ್ಕೆ ಅನುಕೂಲ ಆಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಕಲಿಯುವುದಕ್ಕೂ ಕೂಡ ಹೆಚ್ಚಿನ ಪ್ರಯೋಜನಗಳೀಗ ಸಿಕ್ಕಿದೆ. ಅದೊಂದು 100ನೇ ವರ್ಷಕ್ಕಾದರೂ ಆದದ್ದು ನಮಗೆ ಊರಿನವರಿಗೆ ಬಹಳ ಸಂತಸದ ವಿಷಯ. ಇನ್ನೂ ಈ ಶಾಲೆಗೆ ಒಂದು ಪ್ರಯೋಗಾಲಯ, ಮತ್ತೊಂದು ಗ್ರಂಥಾಲಯ, ಮತ್ತೊಂದು ಸಭಾಂಗಣ ಇದೆಲ್ಲವೂ ಕೂಡ ಅಪೇಕ್ಷೆ ಇದೆ, ಅವಶ್ಯಕತೆ ಇದೆ. ಈಗ 4 ಕೊಠಡಿ ಮಾತ್ರ ಆದದ್ದು. ಅಂದರೆ 4 ಆಗುವಾಗ ಹಳೆಯದು ಕೊಠಡಿಗಳು ಹೋಗಿದೆ. ಹಾಗಾಗಿ ಪುನಃ ಸ್ಥಳದ ಅಪೇಕ್ಷೆ ಇದೆ. ಈಗಿನ ವಿದ್ಯಾರ್ಥಿಗಳಿಗೆ ಸಾಕು. ಇನ್ನು ಮುಂದಕ್ಕೆ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಾಗುವಾಗ ಸೌಲಭ್ಯಗಳು ಮತ್ತೆ ನಿರ್ಮಾಣ ಆಗ್ಬಹುದು ಅಂತ ನಮ್ಮ ಆಶಯ. ಆಲಂತಾಯ ವಿದ್ಯಾಸಂಸ್ಥೆಯಲ್ಲಿ ಸುಂದರವಾಗಿ ತಲೆ ಎತ್ತಿರುವಂತಹ ತರಗತಿ ಕೊಠಡಿಗಳನ್ನು ನೀವು ನೋಡ್ಬೋದು. ಇವೆಲ್ಲವನ್ನ ಕೂಡ ನಿರ್ಮಾಣ ಮಾಡಿದಂತಹ ಕಾಂಟ್ರಾಕ್ಟರ್ ಇದ್ದಾರೆ ಮನೋಹರ್ KR ಅವರು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ತೊಂದರೆ ಇಲ್ಲ. ಸರ್, 100 ವರ್ಷದ ಸಂಭ್ರಮದಲ್ಲಿರುವಂಥ ವಿದ್ಯಾಸಂಸ್ಥೆ ಇದೀಗ ನೂತನ ತರಗತಿ ಕೊಠಡಿಗಳನ್ನು ಲೋಕಾರ್ಪಣೆ ಮಾಡ್ತಾ ಇದೆ. ಇವೆಲ್ಲವನ್ನ ನಿರ್ಮಾಣ ಮಾಡಿರುವಂಥ ಸಿವಿಲ್ ಇಂಜಿನಿಯರ್ ಸರ್. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಇಲ್ಲಿ ಸುಮಾರು 1 ವರ್ಷದ ಮುಂಚೆ ನಾವು ಸಾಧಾರಣ ಅಕ್ಟೋಬರ್ ಮಂತಲ್ಲಿ ಇಲ್ಲಿ ಭೂಮಿ ಪೂಜೆ ಮಾಡಿದ್ದೇವೆ. ಅಕ್ಟೋಬರ್ ಮಂತಲ್ಲಿ ನಮಗೆ ಭೂಮಿ ಪೂಜೆ ಮಾಡುವಾಗ MRPL ಫಂಡ್ ಅವರದ್ದು 30 ಲಕ್ಷ ಇಲ್ಲಿ ಫಂಡ್ ಬಂದಿತ್ತು. ಅವರು 2 ಕ್ಲಾಸ್ ರೂಮಿಗೆ ಇಲ್ಲಿ ಫಂಡ್ ಬಂದಿರೋದು. ನಾವು ಇಲ್ಲಿ SDMC ಎಲ್ಲ ಮೀಟಿಂಗಲ್ಲಿ 4 ಕ್ಲಾಸ್ ರೂಮಿನ ಮತ್ತು ಈ ರಂಗ ಮಂದಿರವನ್ನು ನಿರ್ಮಾಣ ಮಾಡುವಂಥ ಒಂದು ಸಭೆಯಲ್ಲಿ ನಿರ್ಣಯ ಮಾಡಿದೆವು. ಆವಾಗ 30 ಲಕ್ಷದಲ್ಲಿ 4 ರೂಮ್ ಕ್ಲಾಸ್ ರೂಮ್ ಆಗೋದಿಲ್ಲ. ಆವಾಗ ಎಂತ ಮಾಡುವಂತ ಹೇಳಿದಾಗ ಊರಿನವರಿಂದ ಭರಿಸುವ, ಇಲ್ಲಿ ಸುಮಾರು ಒಂದು 20 ಲಕ್ಷದ ಊರಿನಲ್ಲಿ ಭರಿಸುವಂತ ಆಯಿತು. ಇಲ್ಲಿ ಇರುವಂತಹ ಈ ಗ್ರಾಮದಲ್ಲಿ ಬಡ ಕೃಷಿಕರು ಇರುವಂಥದ್ದು, ಅಷ್ಟೊಂದು 20 ಲಕ್ಷ ಬರುವಷ್ಟು ಇಲ್ಲಿ ಇಲ್ಲ. ಆವಾಗ ನಾವು ಬೇರೆ ಕಂಪ್ನಿಗಳಿಗೆ ಮೊರೆ ಹೋದೆವು. ಅದರಲ್ಲಿ MCF ಅಂದರೆ ಇವಾಗ ಅದು PPL ಆಗಿದೆ, ಪರದೀಪ್ ಪ್ರಾಸ್ಪೆಕ್ಟ್ ಲಿಮಿಟೆಡ್ ಅಂತ. ಅವರಿಗೆ ಮನವಿ ಮಾಡಿದವಾಗ ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಿ ಅವರೊಂದು 12 ಲಕ್ಷದ ಅನುದಾನವನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಕರ್ನಾಟಕ ಬ್ಯಾಂಕಿಗೆ ಒಂದು ಅನುದಾನ ಕೊಟ್ಟಿದ್ದೆವು. ಅವರು ಸುಂದರ್ ಭಟ್ ಕಾಂಚನ ಮಾಜಿ BO ಆಫೀಸರ್ ಆಗಿ ಅವರ ಮುಖಾಂತರ ಹೋಗಿ ಕರ್ನಾಟಕ ಬ್ಯಾಂಕಿಗೆ ಅನುದಾನ ಕೊಟ್ಟಾಗ ಅವರು ಎಲ್ಲಿ ಸಹ ಅನುದಾನ ಅಷ್ಟು ದೊಡ್ಡ 5 ಲಕ್ಷದ ಅನುದಾನ ಇಲ್ಲಿ ಕೊಟ್ಟಿದ್ದರು. ಅಷ್ಟು ದೊಡ್ಡ ಅನುದಾನ ಇಲ್ಲಿ ಕೊಡುವುದಿಲ್ಲ. ಈ ಶಾಲೆಯನ್ನು ಮುಂಚೆ ಅವರು ಇಲ್ಲಿ ದತ್ತು ತಗೊಂಡಿದ್ದರು. ಆ ಕಾರಣದಿಂದ ನಮಗೆ ಒಂದು 5 ಲಕ್ಷ ಅನುದಾನ ಅವರಿಂದ ಸಿಕ್ಕಿದೆ. ಹಾಗೆಯೇ ಮತ್ತು 1.5 ಲಕ್ಷ ನಮಗೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಧರ್ಮಸ್ಥಳದಿಂದ ಸಿಕ್ಕಿದೆ, 1.5 ಲಕ್ಷ ಅನುದಾನ. ಹಾಗೆ ನಮಗೆ ಇಲ್ಲಿ ನಾನು ಮಾಡಿದ ಕೆಲಸ ಏನಂದರೆ, ಇದೇ ಗ್ರಾಮದವನಾಗಿ ನಮಗೆ ಇಲ್ಲಿ ಲಾಭ ಇಲ್ಲ, ನನಗೆ ಲಾಭ ಬೇಡ ಅಂತೇಳಿ ಲೇಬರಲ್ಲಿ ವರ್ಕ್ ಮಾಡಿದ್ದು. ಎಲ್ಲ ಮೆಟೀರಿಯಲ್ ಎಲ್ಲ ಶಾಲೆಯ ಮುಖಾಂತರ ತರಿಸಿ ನಾವು ಲೇಬರ್ ಮುಖಾಂತರ ಕೆಲಸ ಮಾಡಿದ್ದು. ಸುಮಾರು ಈಗ ಒಂದು 42 ಲಕ್ಷದಲ್ಲಿ ಈ ಬಿಲ್ಡಿಂಗ್ ಆಗಿದೆ. ಟೋಟಲ್ ಪ್ರೊಜೆಕ್ಟ್ ಬಂದು ಇದು ಒಂದು 50-55 ಲಕ್ಷದ ಕಾಮಗಾರಿ. ಯಾಕಂದರೆ ಒಂದು ಶಾಲೆಯ ದೃಷ್ಟಿಯಿಂದ, ಊರಿನ ದೃಷ್ಟಿಯಿಂದ ಉಳಿದ ಹಣವನ್ನು ಶಾಲೆಗೆ ಮೀಸಲಿಡೋದು. ಇನ್ನೊಂದು ವಿಷಯ ಏನಂದರೆ, ನಮಗೆ NMPA ಮಂಗಳೂರು ಇದರಿಂದ ಇನ್ನೂ 2 ಕ್ಲಾಸ್ ರೂಮಿಗೆ ಒಂದು 20 ಲಕ್ಷ ಅನುದಾನ ಬಂದಿದೆ. ಅದನ್ನು ನಾವು ಇನ್ನು ಈ ಶತಮಾನೋತ್ಸವ ಕಾರ್ಯಕ್ರಮ ಮುಗಿದ ಮೇಲೆ ಮಾಡುವುದಂತ ಮಾಡಿದ್ದೇವೆ. ಅದು 1 ತಿಂಗಳ ಮುಂಚೆ ಬಂದಿರುವಂಥದ್ದು. ಹಾಗೆ ಇನ್ನೂ 2 ಕ್ಲಾಸ್ ರೂಮ್ ನಮಗೆ ಇಲ್ಲಿ ಆಗ್ತದೆ. ಟೋಟಲ್ ಆಗಿ 6 ಕ್ಲಾಸ್ ರೂಮಿನ ಈ ಒಂದು ಸುಸಜ್ಜಿತವಾದಂತಹ ಕೊಠಡಿಗಳು ನಿರ್ಮಾಣ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ನಾನು ಇದು ಈ ಗ್ರಾಮದವ, ಆಲಂತಾಯ ಗ್ರಾಮ ನಮ್ಮದು. ಇಲ್ಲಿ ನಾವು ಹಳೆ ವಿದ್ಯಾರ್ಥಿ ಅಲ್ಲ.
ಹಾಗೂ ಈ ಗ್ರಾಮಕ್ಕೆ ಏನಾದರೂ ನಮ್ಮಿಂದ ಆಗುವಂಥ ಸಹಾಯಗಳನ್ನು ಮಾಡುವ ದೃಷ್ಟಿಯಿಂದ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರಿದ್ದಾರೆ ಲವ್ಲಿ ಜೋಸ್ ಮೇಡಮ್, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೇನೆ. 100 ವರ್ಷದ ಸಂಭ್ರಮದಲ್ಲಿದ್ದೀರಾ ಈ ಒಂದು ವಿದ್ಯಾಸಂಸ್ಥೆ, ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, ಅಭಿವೃದ್ಧಿಯ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಇವಾಗ 103 ಮಕ್ಕಳಿದ್ದಾರೆ ಮೇಡಮ್. ನಮ್ಮ ಶಾಲೆ ತುಂಬ ಅಭಿವೃದ್ಧಿ ಹೊಂದ್ತಾ ಇದೆ ಇವಾಗ. ಯಾಕೆಂದರೆ ನಮ್ಮ ಊರವರು, ನಮ್ಮ ಪೋಷಕರು, ನಮ್ಮ STMC ಅವರು ಎಲ್ಲರೂ ಸೇರಿ ಮತ್ತು ಹಲವು ಸಂಘ ಸಂಸ್ಥೆಗಳ CSR ಫಂಡಿಂದ ಎಲ್ಲ ಕೊಟ್ಟು ಈ ರೀತಿಯ ಕಟ್ಟಡಗಳೆಲ್ಲ ಆಗಿದೆ. ಇನ್ನು ನಮಗೆ ಮಕ್ಕಳು ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಇದೆ ನಮಗೆ. ಮಕ್ಕಳ ಪಾಠ ಪಠ್ಯೇತರ ಚಟುವಟಿಕೆಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಇಲ್ಲಿ ನಾವು 4 ಮಂದಿ ಗೌರ್ಮೆಂಟ್ ಟೀಚರ್ಸ್ ಇದ್ದೇವೆ, 2 ಅತಿಥಿ ಶಿಕ್ಷಕರಿದ್ದಾರೆ. ನಾವು ಮಕ್ಕಳಿಗೆ 8:15 ಸ್ಟಾರ್ಟ್ ಮಾಡ್ತೇವೆ, ಯಾಕೆಂದರೆ ಮಕ್ಕಳು 8:15 ಬರ್ತಾರೆ. ಆಮೇಲೆ ಅಲ್ಲಿಂದಲೇ ನಾವು ಕೆಲವು ಮಕ್ಕಳನ್ನು ಕರೆದು ಅವರಿಗೆ ವಿಶೇಷ ಪಾಠ ಹೇಳಿಕೊಡ್ತೇವೆ. ಆಮೇಲೆ 9:15 ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಮಕ್ಕಳು ತುಂಬ ಹುಷಾರಿದ್ದಾರೆ ಇಲ್ಲಿಯವರು, ಹಳ್ಳಿಯ ಮಕ್ಕಳು, ಬೇರೆ ಯಾವುದರ ಬಗ್ಗೆ ತಲೆಬಿಸಿ ಇಲ್ಲ, ಚೆನ್ನಾಗಿ ಕಲಿತಾರೆ. ಕ್ರೀಡಾ ನಮಗೊಂದು PT ಮಾಷ್ ಇಲ್ಲ ಶಾಲೆಗೆ, ಆದರೆ ನೆಲ್ಯಾಡಿಯಿಂದ ಒಬ್ಬರು ಸರ್, ಜನಾರ್ದನ ಸರ್ ಅಂತ ಒಬ್ಬರು, ಅವರು ಯಾವುದೇ ಪ್ರತಿಫಲಾಕ್ಷಿ ಇಲ್ಲದೆ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆಲ್ಲ ಬ್ಯಾಂಡ್ ಸೆಟ್ಟಿಂದ ಹಿಡಿದು ಕವಾಯತ್ತು ಎಲ್ಲವನ್ನು ಹೇಳಿಕೊಡ್ತಾ ಇದ್ದಾರೆ. ಈ ಸಲ ಬಿಸಿಯೂಟದ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ನಡೀತಾ ಉಂಟು. ನಮಗೊಂದು ಬಿಸಿಯೂಟದ ಕಟ್ಟಡ ಮಾತ್ರ ಸೋರ್ತಾ ಇತ್ತು, ಅದಕ್ಕೆ ನಾವು ಬೇರೆ ವಿಧಾನ ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ 2 ಅಡಿಗೆಯವರು ಮೊದಲಿಂದ ಅವರು ಇದ್ರಂತೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಎಷ್ಟು ಟೀಚರ್ಸ್ ಇದ್ದಾರೆ? ನಾವೀಗ ಒಟ್ಟು 6 ಜನ, 4 ಮಂದಿ ಸರ್ಕಾರಿ ಶಿಕ್ಷಕರು, 2 ಅತಿಥಿ ಶಿಕ್ಷಕರು. ದಶಮಾನೋತ್ಸವದ ಸಂಭ್ರಮ ಹೇಗೆ ನಡೆಯುತ್ತೆ? ಶತಮಾನೋತ್ಸವ ಸಂಭ್ರಮ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಮೇಡಮ್. ಕಾರ್ಯಕ್ರಮಗಳು ನಾವು ಮಾಡ್ತಿದ್ದೇವೆ. ಉಳಿದ ಹೊರಗಿನ ಕಾರ್ಯಕ್ರಮಗಳು ನಮ್ಮ ಊರವರು, STMC ಅವರು ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಉಂಟು. ವಿದ್ಯಾರ್ಥಿಗಳು ಹೆಂಗೆ ತಯಾರಾಗಿ? ವಿದ್ಯಾರ್ಥಿಗಳು ಎಲ್ಲರೂ ರೆಡಿ ಇದ್ದಾರೆ, ಎಲ್ಲರೂ ಡ್ಯಾನ್ಸು, ನಾಟಕ ಎಲ್ಲದರಲ್ಲೂ ರೆಡಿ ಇದ್ದಾರೆ. ಥ್ಯಾಂಕ್ ಯು. ನೆಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಡೈರೆಕ್ಟರ್ ಹಾಗೇನೆ ಈ ಒಂದು ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಆಗಿರುವಂತಹ ಬಾಬು ಅಲಂಗಪ್ಪೆ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮ. ನೀವು ಕಲ್ತಂತ ವಿದ್ಯಾಸಂಸ್ಥೆ ಇದೀಗ 100 ವರ್ಷಗಳ ಸಂಭ್ರಮದಲ್ಲಿದೆ ಸರ್. 1924 ಆರಂಭ ಆಯಿತು ಶಾಲೆ. ನಾನು 70-72 ಶಾಲೆಗೆ 1ನೇ ತರಗತಿ ಸೇರಿ ಇಲ್ಲಿ 1-4 ಇತ್ತು. ನಂತರ 5-7ಕ್ಕೆ ಗೊಳಿತುಟ್ಟು ಶಾಲೆ. ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಅಂದರೆ ನಮ್ಮದು ಈಗ ಮೊನ್ನೆಯಿಂದ ಶತಮಾನೋತ್ಸವ ಆಚರಣೆ ಮಾಡುವಾಗ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಇಷ್ಟು ವಿಜೃಂಭಣೆ ಮಾಡಿದ್ದೇವೆ. ಮತ್ತು SR ಫಂಡಲ್ಲಿ ಈ ಕ್ಲಾಸ್ ರೂಮ್ ಎಲ್ಲ ಬಂತು. ಹಳೆ ವಿದ್ಯಾರ್ಥಿ ಸಂಘದವರ ಸಹಕಾರ ಹೇಗಿದೆ? ಒಳ್ಳೆ ರೀತಿಯಲ್ಲಿದೆ, ಒಳ್ಳೆ ಸ್ಪಂದನೆ, ಊರಿನವರೆಲ್ಲ ಸ್ಪಂದನೆ ಕೊಡ್ತಾರೆ. ಥ್ಯಾಂಕ್ ಯು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುಂದರ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲೇ 100 ವರ್ಷದ ಸಂಭ್ರಮ ಕೂಡ ಇದೆ ಸರ್, ಏನ್ ಹೇಳ್ತೀರಾ? ಅದೆಲ್ಲ ಖುಷಿ ಪಡ್ತಿದ್ದೇವೆ ಸರ್. ಖುಷಿ ಆದರೆ ಎಲ್ಲ ಕೆಲಸ ಎಲ್ಲ ನಾವು ಹೇಗೆ ನೆನೆಸಿದ ಹಾಗೆಲ್ಲ ಆಗ್ತಾ ಉಂಟು. ಇನ್ನು 2-3 ದಿನ ಇರುವುದಷ್ಟೇ ಕಾರ್ಯಕ್ರಮಕ್ಕೆ, ಹಾಗೆ ಸಂತೋಷದ ವಿಷಯ. ಸಂಘದಲ್ಲಿ ಒಂದು 60-70 ಜನ. ಆಯ್ಕೆ ತೊಂದರೆ ಇಲ್ಲ, ಒಳ್ಳೆಯ ಸಹಕಾರ ಊರಿನವರದ್ದು ಸರ್. ಊರು ಎಲ್ಲ ಪರ ಊರ ದಾನಿಗಳು ಎಲ್ಲ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮಗೆ. ಈ ಗ್ರಾಮ ಚಿಕ್ಕದಾದರೂ ಸಹಕಾರ ಜನಗಳು ಒಳ್ಳೆಯ ರೀತಿಯಿಂದ ನಮಗೆ ಕೊಡ್ತಾ ಇದ್ದಾರೆ ಸರ್. ರಾತ್ರಿ ಕೆಲಸದ 12 ಗಂಟೆವರೆಗೆ ಇಲ್ಲಿ ರಾತ್ರಿ ಶ್ರಮದಾನ, ಹಗಲು ಎಲ್ಲ ದುಡಿಯೋರೆ ಜಾಸ್ತಿ ಇರುವುದು, ಹಾಗಾಗಿ ಹಗಲು ಹೊತ್ತೆಲ್ಲ ದುಡಿಲಿಕ್ಕೆ ರಾತ್ರಿ ಹೊತ್ತು ಇಲ್ಲಿ ಬಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ. ಆಯ್ತು. NH ಈಶ್ವರ ಭಟ್ ಸರ್ ಇದ್ದಾರೆ, ಮಾತಾಡಿಸಬೇಕು. ಇವರು ಈ ವಿದ್ಯಾಸಂಸ್ಥೆಯ ಪೋಷಕರು, ಅಂದ್ರೆ ಇವರ ಮಕ್ಕಳು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಆರಾಮಿದೆ, ಪರವಾಗಿಲ್ಲ. 100 ವರ್ಷದ ಸಂಭ್ರಮ ಖಂಡಿತ. ನಾನು 3 ಶಾಲೆ ಹಳೆ ವಿದ್ಯಾರ್ಥಿ ಆಗಿದ್ದೇನೆ. ಕೇನಕಲ್ಲು ಹಿರಿಯ ಪ್ರಾಥಮಿಕ ಶಾಲೆ, ಮತ್ತು ಕೆಯ್ಯೂರು ಹಿರಿಯ ಪ್ರಾಥಮಿಕ ಶಾಲೆ, ಕೆಯ್ಯೂರು ಮಾಡೋ ಹಿರಿಯ ಪ್ರಾಥಮಿಕ ಶಾಲೆ, ಮತ್ತು ಬೆಳ್ಳಾರೆ ಹಿರಿಯ ಪ್ರಾಥಮಿಕ ಶಾಲೆ, 3 ಶಾಲೆಗೆ ಹೋದವು. ಅಲ್ಲಿ ಎಲ್ಲಿಯೂ ನನಗೆ ಸಮಾನ ಮಹೋತ್ಸವ, ಯಾವುದೇ ಅಮೃತ ಮಹೋತ್ಸವ ಆಗಲಿ, ವಜ್ರ ಮಹೋತ್ಸವ ಆಗಲಿ, ಅದು ಯಾವುದು ಆಚರಣೆ ಮಾಡಲಿಕ್ಕೆ ಅವಕಾಶ ಸಿಗಿಲ್ಲ. ಇಲ್ಲಿ ನನ್ನ ಮಕ್ಕಳು ಇಲ್ಲಿ ಶಾಲೆಗೆ ಹೋಗೋ ಕಾರಣ ಪೋಷಕರ ವತಿಯಿಂದ ನನಗೆ ಇಲ್ಲಿ 100 ವರ್ಷ ಸಂಭ್ರಮ ಆಚರಿಸಿದ್ದೇನೆ. ನನಗೆ ಖುಷಿಯ ವಿಚಾರ. ನನ್ನ ಮಗಳು ಶ್ರೀ ಗಂಗಾದೇವಿ ಅಂತೇಳಿ, ಅವಳು 6ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ, ಮತ್ತು ಮಗ 3ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಈ ವಿದ್ಯಾಸಂಸ್ಥೆಯ ಕಲಿಕಾ ಚಟುವಟಿಕೆಗಳ ಬಗ್ಗೆ ಶಿಕ್ಷಕರೆಲ್ಲ ನಾವು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಮತ್ತು ನನ್ನೊಂದು ಅಭಿಪ್ರಾಯ, ಆದಷ್ಟು ಜನ ಸರ್ಕಾರಿ ಶಾಲೆಗೆ ಹೋದರೆ ಅವರು ಆಲ್ರೌಂಡರ್ ಆಗಿ ಬೆಳೀತಾರೆ. ಖಾಸಗಿ ಶಾಲೆ ಅವರು ನೇರ ಮುಖ, ಖಾಸಗಿ ಶಾಲೆಯವರಿಗೆ ಅವರಿಗೆ ಹೀಗೆ ನೋಡೋದು ಮಾತ್ರ, ಅವ್ರು ಈ ಕಡೆ ಎಂತ ಉಂಟು ಈ ಕಡೆ ಎಂತ ಗೊತ್ತಾಗೋದಿಲ್ಲ. ಅಂದರೆ ಅವರು ಇಲ್ಲಿಂದ ಸೂಟು ಬೂಟ್ ಹಾಕಿ ಅವರ ಪೋಷಕರು ವಾಹನ ಕೂಡಿಸ್ತಾರೆ. ಮತ್ತು ಅಲ್ಲಿ ಖಾಸಗಿ ಶಾಲೆ ನಂತರ ಅಲ್ಲಿ ಅವರು ಸೂಟು ಬೂಟ್ ಆಗಿರ್ತಾರಲ್ಲ, ಅವರೆಲ್ಲ ಅಲ್ಲಿ ಇಳಿಸ್ತಾರೆ. ಅಲ್ಲಿ ನೀರು ಹೋಗೋದವರು ಆ ಶಾಲೆ ರೂಮ್ನೊಳಗೆ, ಅವ್ರಿಗೆ ಹೊರಗಡೆ ಎಂತ ಉಂಟು ಏನು ಗೊತ್ತಾಗೋದಿಲ್ಲ. ಈ ಸರ್ಕಾರಿ ಶಾಲೆ ಹೋದವರಿಗೆ ಅವರು ಫ್ರೀ ಆಗಿರ್ತಾರೆ, ಯಾರನ್ನು ಭಯ ಇಲ್ಲ, ಆರಾಮಾಗಿ ಬೆಳ್ತಾರೆ. ಹಾಗೆ ನನ್ನ ಅಭಿಪ್ರಾಯ ಆಗಿ.
ವಿದ್ಯಾಸಂಸ್ಥೆಯ ಶಿಕ್ಷಕರಾಗಿರುವಂತಹ ರಮೇಶ್ ಎನ್ ದೊಡ್ವಾಲ್ ಸರ್ ಇದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಆರಾಮಿದ್ದೇನೆ 100 ವರ್ಷದ ಸಂಭ್ರಮ ಹೆಂಗ್ ತಯಾರಿಗಳು ನಡೀತಾ ಇದೆ? ಮೇಡಮ್, ನಾನು ಹೇಳಬೇಕಂದ್ರೆ ಮೂಲತಃ ನಾನು ಹುಬ್ಬಳ್ಳಿಯಿಂದ ಬಂದಿದ್ದು. ಇಲ್ಲಿ ಬಂದಾಗ ಈ ಊರು ಪರಿಚಯ ಅಷ್ಟು ಇರಲಿಲ್ಲ, ಜನರ ಪರಿಚಯ ಇರಲಿಲ್ಲ. ಬಟ್ ಒಂದು ಶತಮಾನೋತ್ಸವ ಶಾಲೆಯಲ್ಲಿ ಶಿಕ್ಷಕನಾಗಿದ್ದೇನೆ ಅನ್ನೋದು ಒಂದು ನನ್ನ ಜೀವನದ ಒಂದು ಸೌಭಾಗ್ಯ ಅದು. ಮತ್ತು ಇಲ್ಲಿರುವಂಥ ಗ್ರಾಮಸ್ಥರು ನೀಡುವಂಥ ಒಂದು ಸಹಕಾರ ಮತ್ತು ಶಾಲೆಗೆ ನೀಡುವಂಥ ಒಂದು ಅವರು ಇರುವಂಥ ಕಾಳಜಿ ಇದೆಯಲ್ಲ, ಅದು ಅಮೂಲ್ಯವಾಗಿದೆ. ಅವ್ರ ನಡಮಧ್ಯೆ ನಾನು ಇದಕ್ಕೊಂದು ಈ ಶತಮಾನೋತ್ಸವ ಶಾಲೆಯಲ್ಲಿ ಇಷ್ಟು ನನ್ನಷ್ಟು ನಾನು ತೊಡಗಿಕೊಂಡಿದ್ದೇನೆ, ಅದು ನನ್ನ ಸೌಭಾಗ್ಯ ಅಂತ ಹೇಳ್ತೇನೆ ಮೇಡಮ್. ಹೇಗಿದೆ ವಿದ್ಯಾರ್ಥಿಗಳ ಕಲಿಕೆ? ಮೇಡಮ್, ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಗುಣಮಟ್ಟ ನಾನು ಕಂಪೇರ್ ಮಾಡೋದಲ್ಲ, ಇಲ್ಲಿ ಇರುವಂಥ ಶಿಕ್ಷಣ ಗುಣಮಟ್ಟ ಭಾಳ ಚೆನ್ನಾಗಿದೆ. ಮತ್ತು ಮಕ್ಕಳು ನೀಡುವಂಥ ರೀತಿ, ಅವರ ಒಂದು ಆಗುವಂಥ ಬದಲಾವಣೆ ಇದೆಯಲ್ಲ, ಅದು ಭಾಳ ಉತ್ತಮವಾಗಿದೆ ಮೇಡಮ್. ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾನು ಇಲ್ಲಿ ಅಂದರೆ ನಾನು ಸರ್ಕಾರಿ ಶಿಕ್ಷಕನಾಗಿ ಇಲ್ಲಿ ನೇಮಕಗೊಂಡಿದ್ದು 7 ವರ್ಷ ಆಯಿತು ಮೇಡಮ್. ನಾನು ಇಂಗ್ಲೀಷ್ ಸಬ್ಜೆಕ್ಟಿಗೆ ಪಾಠ ಮಾಡ್ತೇನೆ ಮೇಡಮ್. ಓಕೆ, ಥ್ಯಾಂಕ್ ಯು. ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಹಾಗೆಯೇ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಶಿವಪ್ರಸಾದ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಇದೇ ಶಾಲೆಯಲ್ಲಿ ಕಲಿತು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇದೇ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಿದ್ದೇವೆ. ಗ್ರಾಮ ಪಂಚಾಯತ್ ಎಲ್ಲ ಫಂಡ್ ತಂದು ಒಂದು ನರೇಗಾದಲ್ಲಿ 5 ಲಕ್ಷದ ಶೌಚಾಲಯ ಮಾಡಿದ್ದೇವೆ ಮತ್ತು 5 ಲಕ್ಷದ ಕಂಪೌಂಡ್ ಮತ್ತು 2 ಲಕ್ಷದ್ದು ಹಳೆ ಶಾಲೆಯನ್ನು ದುರಸ್ತಿ ಮಾಡಿದ್ದೇವೆ. ಮತ್ತು ಈ ಶತಮಾನೋತ್ಸವ ನಮ್ಮ ಸೌಭಾಗ್ಯ, ಸದಸ್ಯನಾಗಿ ದುಡಿತಿದ್ದು. ಓಕೆ ಸರ್, ಏನಾದರೂ ಕಾರ್ಯಕ್ರಮಗಳೇನಾದರೂ ಇದೆಯಾ ನಿಮ್ಮ ಕಡೆಯಿಂದ? ನಮ್ಮ ಕಡಿಮೆ ಏನಿಲ್ಲ. ಆಮಂತ್ರಣ ಪ್ರಚಾರ ಸಮಿತಿಯಲ್ಲಿ ನಾನಿದ್ದೇನೆ. ಆಮಂತ್ರಣ ಈಗ 1 ಸಾವಿರ ಪ್ರಿಂಟ್ ಮಾಡಿ ಅದೆಲ್ಲ ಖಾಲಿಯಾಗಿದೆ. ಈಗ ಒಂದು 400 ಪ್ರಿಂಟ್ ಮಾಡಿದ್ದೇವೆ, ಅದನ್ನು ಸಹ ಖಾಲಿ ಆಗ್ತಾ ಉಂಟು. ಪ್ರಚಾರ ಮಾಡ್ತೀವಿ. 2004ರಲ್ಲಿ ನಿಂತಿತ್ತು. ಆಗ ಹೇಗಿತ್ತು ಸರ್ ವಿದ್ಯಾಸಂಸ್ಥೆ? ಆಗೊಂದು ಹಳೆ ಕಟ್ಟಡ ಇತ್ತು, ಈಗ ಚೆಂದಾಗಿ ಹೊಸ ಕಟ್ಟಡ ಆಗಿದೆ. ನಮ್ಮ ಇದಕ್ಕೆ ಕಾರಣಕರ್ತರಾದ ನಮ್ಮ SDM ಸದಸ್ಯರು CB ಅಶೋಕ್ ಅವರು ಇದಕ್ಕೆಲ್ಲ ಕಾರ್ಯಕರ್ತರು MRPಯಿಂದ ಎಲ್ಲ ಮನವಿ ಮಾಡಿ ಅನುದಾನ ತಂದಿದ್ದಾರೆ. ಅವರ ಜೊತೆ ನಾವು ಕೈ ಜೋಡ್ತಾ ಇದ್ದೇವೆ. 100 ವರ್ಷದ ಸಂಭ್ರಮ ಅಂದರೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇಲ್ಲಿ ದುಡಿತಿರೋದು ತುಂಬ ಸಂತೋಷ ಆಗ್ತಿದೆ. ನನ್ನ ಸೌಭಾಗ್ಯ ಅದೊಂದು. ಸರಿ. ಅಕ್ಷರ ದಾಸೋಹದ ಸಿಬ್ಬಂದಿಯಾಗಿರುವಂಥ ಲಲಿತಾ ಅವರಿದ್ದಾರೆ, ಬನ್ನಿ ಮಾತಾಡಿಸ್ಬೇಕು. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಹುಷಾರಿದ್ದೇನೆ. ಓಕೆ, ಎಷ್ಟು ಮಕ್ಕಳಿದ್ದಾರೆ ಈಗ ಬಿಸಿಯೂಟದ? 103 ಮಕ್ಕಳಿದ್ದಾರೆ. ಹೇಗಿದೆ ಬಿಸಿಯೂಟದ ವ್ಯವಸ್ಥೆ? ಬಿಸಿಯೂಟ ತುಂಬ ಖುಷಿ ಆಗ್ತಾ ಉಂಟು ನಮಗೆ. ನಾನು ಫಸ್ಟಿಂದಲೇ ಈ ಶಾಲೆಯಲ್ಲಿ ಬಿಸಿಯೂಟ ಸ್ಟಾರ್ಟ್ ಇರುವಾಗಲೇ ಸೇರಿದ್ದೇನೆ. ನನಗೆ ಇಲ್ಲಿಗೆ ಬರುವುದಂದರೆ ಭಾರಿ ಖುಷಿ. ಬಿಸಿಯೂಟಕ್ಕೆ ಬರೋದು ಮಕ್ಕಳ ಜೊತೆಯಲ್ಲಿ ಒಂದು ಒಡನಾಟ ಇರೋದು ಭಾರಿ ಖುಷಿ ಆಗ್ತಾ ಉಂಟು. ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಕಾರಣ ನನಗೆ ಇಲ್ಲಿಗೆ ಬರುವುದಂದರೆ ತುಂಬ ಖುಷಿ. ನಿಮ್ಮ ಮಕ್ಕಳಲ್ಲಿ ನನ್ನ 2 ಮಕ್ಕಳು ಇಲ್ಲೇ ಕಲ್ತದ್ದು. ಒಬ್ಬ ದೊಡ್ಡ ಮಗ ಮಾತ್ರ ಹಳೆ ನೇರಿಂಕೆಯಲ್ಲಿ ಕಲ್ತಿದ್ದಾನೆ. ಅಂದರೆ ನಾನು ಫಸ್ಟಿಗೆ ಇಲ್ಲಿ 1 ವರ್ಷ ಕ್ಲಾಸ್ ಮಾಡಿದ್ದೇನೆ, ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ಅದಕ್ಕೆ ನಾನು 5ನೇ ತನಕ ಮಾಡಿದ್ದೇನೆ. ಈಗ ನನ್ನ ಮಕ್ಕಳು ಇಲ್ಲಿ ಸ್ಟೂಡೆಂಟ್ ಆಗಿದ್ದಾರೆ, ಇಲ್ಲೇ ಸಹ ಇದ್ದಾರೆ. ನೀವು ಪಾಠ ಮಾಡುವಂಥ ಹೊತ್ತಿನಲ್ಲಿ ವಿದ್ಯಾಸಂಸ್ಥೆ ಹೇಗಿತ್ತು? ಆಗ 1ರಿಂದ 4ನೇ ತನಕ ಇತ್ತು ಫಸ್ಟಿಗೆ ಮಾಡುವಾಗ. ಆಮೇಲೆ 1ರಿಂದ 7ನೇ ತನಕ ಇತ್ತು. ನಾನು ಆಗ 1ರಿಂದ 5, 6 ತನಕ ಪಾಠ ಮಾಡ್ತಾ ಇದ್ದೆ. ಅದೇ ನನಗೆ ಭಾರಿ ಖುಷಿ ಆಗ್ತಾ ಉಂಟು. ನಮಗೆ ಇದೊಂದು ಅವಕಾಶ ಸಿಗ್ತದಾ ಇಲ್ವ ಅಂತ ಇದ್ದೆ. ಆ ಅವಕಾಶವೂ ನಮಗೆ ಸಿಕ್ಕಿತಲ್ಲ, ತುಂಬ ಖುಷಿ ಆಗ್ತಾ ಉಂಟು. ಶಾಲೆಗೆ ಯಾವಾಗ ಬೆಳಿಗ್ಗೆ ಆಗಲಿಲ್ಲ ಅಂತ ಹೇಳುವುದೇ ಒಂದು ಖುಷಿ. ಬಿಸಿಯೂಟದ ಸಿಬ್ಬಂದಿಗಳಾಗಿ ಎಷ್ಟು ಜನ ಇದ್ದೀರಾ? ನಾವು 2 ಇದ್ದೇವೆ. ಫಸ್ಟಿಂದ ಸೇರಿದವರು ಸಹ 2. ಒಬ್ಬರು ತೀರಿ ಹೋದರು, 2 ಇದ್ದೇವೆ ಈಗ. ಬಾಲಕೃಷ್ಣ ಅಲಂಗಪ್ಪೆ ಸರ್ ಇದ್ದಾರೆ, ಇವರು ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮ. 100 ವರ್ಷಗಳ ಸಂಭ್ರಮ, ಈ ಹೊತ್ತಿಗೆ ದಶಮಾನೋತ್ಸವ ಸಮಿತಿಯ ಕಾರ್ಯದರ್ಶಿ ಆಗಿದ್ದೀರಾ, ಏನು ಹೇಳ್ತೀರಾ? ಇವತ್ತು ನಾವು ಹಳೆ ಕಟ್ಟಡಗಳನ್ನೆಲ್ಲ ತೆಗೆದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು MRPಯಲ್ಲಿಂದ 30 ಲಕ್ಷ, PPLಯಿಂದ 12 ಲಕ್ಷ, ಕರ್ನಾಟಕ ಬ್ಯಾಂಕಿನ ಒಂದು 5 ಲಕ್ಷದ ಅನುದಾನ, ಧರ್ಮಸ್ಥಳ ಸಂಸ್ಥೆಯಿಂದ 1.5 ಲಕ್ಷ ಅನುದಾನವನ್ನು ಎಲ್ಲ ಸೇರಿಸಿಕೊಂಡು ನಮ್ಮ ಮನೋಹರ್ ಧವಳಗಿರಿ ಕನ್ಸ್ಟ್ರಕ್ಷನ್ ಮನೋಹರ್ ಅವರು ಒಂದು ಸುಂದರವಾದ ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಶತಮಾನೋತ್ಸವ ಸಂಭ್ರಮದ ಬಗ್ಗೆ ಶತಮಾನೋತ್ಸವ ಸಂಭ್ರಮಕ್ಕೆ ಸುಮಾರು 1200ರಷ್ಟು ಕಾಗದಗಳನ್ನು ಪ್ರಿಂಟ್ ಮಾಡಿ ನಾವು ಪ್ರತಿ ಮನೆಗೆ ಹೋಗಿ ಹಂಚಿದ್ದೇವೆ. ಪ್ರತಿ ಮನೆಯಲ್ಲಿ ಕೂಡ ಒಂದು ಉತ್ತಮ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅದೇ ರೀತಿ ಮನೆಗೆ ಹೋಗಿ ಹಂಚಿದ್ದು. ಇನ್ನೂ ಕೂಡ ಒಂದು 200 ಕಾಗದಕ್ಕೆ ಆರ್ಡರ್ ಕೊಟ್ಟು ಈಗ ಹಂಚುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಶ್ರಮದಾನಕ್ಕೆ ಸುಮಾರು 75ರಿಂದ 80 ಮಂದಿ ಸ್ವಯಂ ಸೇವಕರು ದಿನಂಪ್ರತಿ ಸಂಜೆ ಹೊತ್ತಿನಲ್ಲಿ ಶ್ರಮದಾನದಲ್ಲಿ ಸೇರ್ತಾ ಇದ್ದಾರೆ. ಇದೊಂದು ಶಿಕ್ಷಣ ಜಾತ್ರೆ ಅಂತ ಹೇಳ್ಬೋದು. ಹಾಗಾಗಿ ನಾಲ್ದು ಕಾರ್ಯಕ್ರಮಕ್ಕೆ ಮಾನ್ಯ ಸಂಸದರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು
ಮಾನ್ಯ ಶಾಸಕರು ಹಾಗೂ MRPL, PPL ಮತ್ತು ಕರ್ನಾಟಕ ಬ್ಯಾಂಕಿನ ಅಧಿಕಾರಿಗಳೆಲ್ಲ ಬರಲಿಕ್ಕಿದ್ದಾರೆ. ಅವತ್ತು ಸಂಜೆ ಕಡಬದ ಮಾನಸ ವಿದುಷಿ ಮಾನಸ ರೈ ಅವರ ತಂಡದಿಂದ ಕಾರ್ಯಕ್ರಮ ಇದೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳದು. ಮರುದಿವಸ ಓಂಕಾರ ಅನ್ನುವಂಥ ನಾಟಕ ಕೂಡ ಪ್ರದರ್ಶನಗೊಳ್ಳಲಿಕ್ಕಿದೆ. ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ನಮ್ಮ ಶಾಲೆಯ ಒಂದು ಶಿಕ್ಷಣ ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ವಿದ್ಯಾಸಂಸ್ಥೆಯ ಅತಿಥಿ ಶಿಕ್ಷಕರು ಹಾಗೆಯೇ ಇದೇ ವಿದ್ಯಾಸಂಸ್ಥೆಯ ಓಲ್ಡ್ ಸ್ಟೂಡೆಂಟ್ ಆಗಿರುವಂತಹ ದೀಕ್ಷಿತಾ PR ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಕಲ್ತಂತ ವಿದ್ಯಾಸಂಸ್ಥೆ ಇವಾಗ ಶಿಕ್ಷಕಿಯಾಗಿಯೂ ಬರ್ತಾ ಇದ್ದೀರಾ. 100 ವರ್ಷಗಳ ಸಂಭ್ರಮ. ಇಲ್ಲಿ ಪ್ರಸ್ತುತ ಅತಿಥಿ ಶಿಕ್ಷಕಿಯಾಗಿಯೂ ಕಾರ್ಯನಿರ್ವಹಿಸ್ತಿದ್ದು ಓಲ್ಡ್ ಸ್ಟೂಡೆಂಟ್ ಆಗಿರೋದು ಒಂದು ಎಲ್ಲರಿಗೂ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಇಂತಹ ಅವಕಾಶ ಸಿಗೋದಿಲ್ಲ. ಆ್ಯಕ್ಚುಲಿ ನನಗೆ ಸಿಕ್ಕಿದೆ, ಅದೊಂದು ಖುಷಿ. ಈ ಶತ ಸಂಭ್ರಮದಲ್ಲಿ ಇಷ್ಟು ಅದ್ಧೂರಿಯಾಗಿ ನಡೀತಿದೆ 16-17ಕ್ಕೆ, ಅದೊಂದು ಖುಷಿ. ಓಲ್ಡ್ ಸ್ಟೂಡೆಂಟ್ ಆಗಿ ಒಂದು ಖುಷಿಯ ವಾತಾವರಣ ಇದೆ. ಇದನ್ನು ನೋಡಲಿಕ್ಕೆ ಒಂದು ಖುಷಿ. ಇಲ್ಲಿದ್ದು ಶಿಕ್ಷಕಿಯಾಗಿ ಕೂಡ ಮಕ್ಕಳನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿರ್ಬೋದು, ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನನಗೆ. ಇದರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಯಾವ ಸಬ್ಜೆಕ್ಟಿಗೆ ಪಾಠ ಮಾಡ್ತಿದ್ದೀರಾ? ನಾನು ಸೋಷಲ್, ಕನ್ನಡ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಪ್ರೈಮರಿ ಶಿಕ್ಷಣ ಅಂತ ಹೇಳಿದಾಗ ಎಲ್ಲವೂ ಮಾಡಬೇಕಾಗ್ತದೆ. ಆದ ಕಾರಣ ಎಲ್ಲ ಸಮಾಜ ಎಲ್ಲ ಮಾಡ್ತಿದ್ದೇನೆ, ಸಮಾಜ ವಿಜ್ಞಾನ ಎಲ್ಲ. ಓಕೆ, ವಿದ್ಯಾಸಂಸ್ಥೆಯ ಬಗ್ಗೆ ಅದರ ಜೊತೆಗೇನೆ ಊರಿನವರ ಸಹಕಾರ ಹೇಗೆ? ಊರಿನವರ ಸಹಕಾರದಿಂದ ನೋಡಿ, ಈಗ ಇಷ್ಟು ಉತ್ತಮವಾದ ಕಟ್ಟಡ ಸಿಗಬೇಕಾದ್ರೆ ಅದಕ್ಕೆ ಊರವರದ್ದು SDMC ಎಲ್ಲ ಸಹಕಾರ ಇದ್ದ ಕಾರಣ ಇಷ್ಟು ಉತ್ತಮವಾದ ಕಟ್ಟಡ ನಿರ್ಮಾಣಗೊಂಡಿದೆ ಅಂತೇಳಿ ಹೇಳ್ಬೋದು. ಇಲ್ಲಂತ ಹೇಳಿದ್ರೆ ಖಂಡಿತ ಈ ರೀತಿಯಾಗಿ ಇಂತಹ ಗ್ರೌಂಡ್ ಆಗಿರ್ಬೋದು ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಊರವರು. ಇದನ್ನು ಯಾವತ್ತೂ ನೆನಪಿಟ್ಕೊಳ್ಬೋದು. ಅಷ್ಟು ಅಂದರೆ ಈಗ ಶತಮಾನೋತ್ಸವ ಅಂತ ಹೇಳಿದ ತಕ್ಷಣ ಎಲ್ಲರೂ ಸೇರಿ ಕೆಲಸ ಮಾಡೋದನ್ನು ನೋಡಿದ್ರೆ ಒಂಥರ ಖುಷಿ. ರಾತ್ರಿ ಇಡೀ ಎಲ್ಲ ಕೆಲಸದಲ್ಲಿ ಇರ್ತಾರೆ, ರಾತ್ರಿ ಎಲ್ಲ ಬರ್ತಾರೆ, ಎಲ್ಲ ಸೇರ್ತಾರೆ. ಅಂದರೆ ಬೆಳಿಗ್ಗೆ ದಿನಗೂಲಿ ಹೋಗೋವರೇ ಇರುವಂಥದ್ದು. ಇಲ್ಲೇನು ಅಷ್ಟು ದೊಡ್ಡ ಇದೊಂದು ಕುಗ್ರಾಮ ಅಲ್ವಾ, ಅಂಥದ್ದಲ್ಲಿ ಇವರು ಬೆಳಿಗ್ಗೆ ದುಡ್ದು ರಾತ್ರಿ ಇಲ್ಲಿ ಶಾಲೆಗೆ ಬಂದು ದುಡಿಯುವಂಥದ್ದು ಒಂದು ಒಳ್ಳೆಯ ಕೆಲಸ ಆಗ್ತಾ ಉಂಟು. ಊರವರ ಇದರಿಂದ ಸಹಕಾರದಿಂದ ಆಗ್ತಿರುವಂಥದ್ದು, ಅದೊಂದು ಖುಷಿ. ವಿದ್ಯಾರ್ಥಿಗಳ ಉತ್ಸಾಹ ಹೇಗೆ? ವಿದ್ಯಾರ್ಥಿಗಳಂತೂ ಕೇಳದೆ ಬೇಡ, ಯಾವಾಗ ಬರ್ತದೆ ಅಂತೇಳಿ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ, ಹೇಗೆ ಅನಿಸ್ತಿದ್ದ ಮೇಡಮ್, ಇನ್ನು 3 ದಿವಸ ಇರೋದಲ್ವಾ ಅಂತೇಳಿ ಹೇಳ್ತಾರೆ. ಅಷ್ಟು ಖುಷಿಯಲ್ಲಿದ್ದಾರೆ. ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಮಾತ್ರ ಅಲ್ಲ, ಡ್ಯಾನ್ಸ್ 2-3 ಇದ್ರೂ ಅವರಿಗೆ ಖುಷಿ. ನಾವು ಮಾಡ್ತೇವೆ, ಎಲ್ಲ ಮಾಡ್ತೇವೆ ಅನ್ನುವಂಥದ್ದಲ್ಲಿ ಅಷ್ಟು ಖುಷಿಯಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೇನೆ. ಸಂಭ್ರಮಕ್ಕೆ ಹೇಗೆ ತಯಾರಿಗಳು ನಡೀತಾ ಇದೆ? ಚೆನ್ನಾಗಿ ತಯಾರಿಗಳು ನಡೀತಾ ಇವೆ. ನನ್ನ ಹೆಸರು ರಶ್ಮಿ. ನಾನಿಲ್ಲಿ GPT ಶಿಕ್ಷಕಿಯಾಗಿ ಗಣಿತ ಮತ್ತು ವಿಜ್ಞಾನವನ್ನು 7 ವರ್ಷಗಳಿಂದ ಬೋಧಿಸ್ತಾ ಇದ್ದೇನೆ. ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಊರವರು ಕೂಡ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ. ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅಧ್ಯಕ್ಷರಾಗಿರುವಂತಹ ಅಶೋಕ್ CB ಸರ್ ಇದ್ದಾರೆ. ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. 100 ವರ್ಷಗಳ ಸಂಭ್ರಮ ಸರ್, ತಯಾರಿಗಳು ಭರದಿಂದ ಸಾಗ್ತಾ ಇದೆ ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ಸಂಭ್ರಮದ ಬಗ್ಗೆ ಮೊದಲನೇದಾಗಿ ನಿಮಗೆ ಸುದ್ದಿ ಚಾನಲ್ನವರಿಗೆ ಒಂದು ಈ ಶತಮಾನೋತ್ಸವ ಪ್ರಯುಕ್ತ ನಮಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ನಾವು ದಿನಾಂಕ 3/10/2024 ನಾವು ಒಂದು ಶಾಲೆಯನ್ನು ಶಿಲಾನ್ಯಾಸವನ್ನು ಮಾಡಿದೆವು. ಆ ಶಿಲಾನ್ಯಾಸ ಮಾಡಿದ ತಕ್ಷಣ 1 ವರ್ಷದಲ್ಲಿ ಈ ಕಟ್ಟಡ ಪೂರ್ತಿ ಆಗ್ತದೆ ಅಂತ ನಾವು ಕನಸು ಮನಸ್ಸಲ್ಲಿ ನಾವು ಎನಿಸಲಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಪೂರ್ತಿ ಈ ಜವಾಬ್ದಾರಿಯನ್ನು ನಮ್ಮ ಇಂಜಿನಿಯರ್ ಮನೋಹರವರಿಗೆ ನಾವು ವಹಿಸಿಕೊಂಡೆವು. ನಾವು ಮೊದಲು ನನ್ನ ಗುರುಗಳಾದ ಸಂಜೀವ್ ಸರ್ ಅವರ ಹತ್ರ ಕೇಳುವಾಗ ಈ ಶಾಲೆಗೆ 100 ವರ್ಷ ಆಯಿತು, ಅದರ ದಾಖಲೆನೆಲ್ಲ ಹುಡುಕಿ ಆಗ್ತಾ ಇಲ್ಲ ನೋಡುವಂಥ ಪರಿಶೀಲನೆ ಮಾಡುವಾಗ ನಮಗೆ ಅದರ ದಾಖಲೆ ಸಿಕ್ಕಿದ ಕಾರಣ ನಾವು ಈ ಶಾಲೆಯನ್ನು ಏನಾದರೂ 100 ವರ್ಷ ಆಗುವಾಗ ಅದಕ್ಕೆ ಒಂದು ಕಟ್ಟಡ ಬೇಕಂತ ನಾವು ಊರಿನವರೆಲ್ಲ ಒಂದು ಮೀಟಿಂಗ್ ಎಲ್ಲ ಮಾಡಿ ಅದಕ್ಕೆ ನಾವು ಇಳಿದೆವು. ಅದಕ್ಕೆ ನಮಗೆ ದೇಣಿಗೆ ರೂಪದಲ್ಲಿ ಏನು ಮಾಡಬೇಕಂದ್ರೆ ನಮಗೆ ಮೊದಲನೇ ಕಂಡುದು ಬಂದದ್ದು MRPL ಸಂಸ್ಥೆ. MRPL ಸಂಸ್ಥೆಗೆ ನಾವು ಈಶ್ವರ ಸರ್ ಎಲ್ಲರೂ ನಮ್ಮ ಪಂಚಾಯತ್ ಪ್ರತಿನಿಧಿಯಾದ ಶಿವಪ್ರಸಾದ್ ಊರೆಲ್ಲರೂ ಇಟ್ಕೊಂಡು ನಾವು ಒಂದು MRPL ಸಂಸ್ಥೆಗೆ ಒಂದು ಮನವಿಯನ್ನು ಮಾಡಿದೆವು. ಆ MRPL ಸಂಸ್ಥೆಯವರು ನಮಗೆ ಒಂದು 30 ಲಕ್ಷ ರೂಪಾಯಿ ಅನುದಾನವನ್ನು ನಮಗೆ ನೀಡಿದರು. 30 ಲಕ್ಷ ರೂಪಾಯಿ ಅನುದಾನ ನೀಡಿದ ತಕ್ಷಣ ನಾವು ಒಂದು ಮೀಟಿಂಗ್ ಎಲ್ಲ ಮಾಡಿ ಮೊದಲನೇದಾಗಿ ಒಂದು 2 ಕಟ್ಟಡ ಮಾಡುವಂತ ನಾವು ತೀರ್ಮಾನ ಮಾಡಿದೆವು. ಅದೇ ನಮ್ಮ ಮನೋಹರ್ ಸರ್ ಅವರು ಇಂಜಿನಿಯರ್ ಅವರು 2 ಕಟ್ಟಡ ಬೇರೆ 4 ಕಟ್ಟಡಕ್ಕೆ ನಾವು ಒಂದೇ ಇದರಲ್ಲಿ ಮಾಡಿ ಫೌಂಡೇಶನ್ ಹಾಕಿದರು. ನಮಗೆ ಸ್ವಲ್ಪ ಭಯವಿತ್ತು, ಇದು ಹೇಗೆ ಆಗ್ತದೆ ಇಲ್ವಾ ಅಂತ. 4 ಕೊಠಡಿಯನ್ನು ಈಗ ಫೌಂಡೇಶನ್ ಹಾಕಿ ಆಯಿತು, ಇದನ್ನು ಮುಂದುವರಿಸಿದ ಹೇಗೆ, ಇದರ ಖರ್ಚು ವೆಚ್ಚಗಳನ್ನು ಹೇಗೆ ಭರಿಸುವುದು, ಊರಿನವರಿಗೆ ನಾವು ಇಲ್ಲ ಅಷ್ಟು ದೊಡ್ಡ ಶ್ರೀಮಂತರು ಯಾರಲ್ಲ, ಬಡ ಕೂಲಿ ಕಾರ್ಮಿಕರು ಇರುವುದು, ಹೇಗೆ ಭರಿಸುವುದು ಅಂತ ನಮಗೆ ಸ್ವಲ್ಪ ಭಯದ ವಾತಾವರಣ ಇತ್ತು. ಆದರೆ ಊರಿನವರು ಬಾಕಿ ಎಲ್ಲ ಸಂಸ್ಥೆಯ ಫಂಡಿನಿಂದ MRPL ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು,
ಪಾರದೀಪ್ MCF ಹೋದಾಗ ಪಾರದೀಪ್ ಆಗಿದೆ. ಆ ಸಂಸ್ಥೆ ಆಗಿರ್ಬೋದು, NMPT ಸಂಸ್ಥೆ ಕಡೆಯಿಂದ ಅನುದಾನ ಬಂದಿದೆ. ಆದರೂ ಅದನ್ನು ನಾವೀಗ ಕಟ್ಟಡವನ್ನು ಮಾಡೋದಿಲ್ಲ. ಶತಮಾನೋತ್ಸವ ಮುಗಿದ ತಕ್ಷಣ ಅದು ಈಗ ಬಂದ ಕಾರಣ ನಮಗೆ ಅದನ್ನು ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ ಇಲ್ವೋ, ಅದು ಶತಮಾನೋತ್ಸವ ಮುಗಿದ ತಕ್ಷಣ ನಾವು ಅದನ್ನು ಮಾಡುತ್ತೇವೆ. ತುಂಬ ನಮಗೆ ಹಣ ಬಂತು ಇದಕ್ಕೆ. ಆದರೆ ನಮ್ಮ ಕಾರ್ಯಕ್ರಮ ಮಾಡಬೇಕಾದ್ರೆ ಊರಿನವರು ಎಲ್ಲರೂ ತುಂಬ ಸಹಕಾರ ಕೊಡ್ತಿದ್ದಾರೆ. ನನಗೆ ಒಂದು ಭಾಗ್ಯವೆಂದರೆ ನಾನು ಈ ಶಾಲೆಯಲ್ಲಿ ಕಲಿತು ಶಾಲೆಯಲ್ಲಿ ಈಗ 2ನೇ ಬಾರಿ ನಾನು ಅಧ್ಯಕ್ಷನಾಗಿದ್ದೇನೆ. ಮೊದಲನೇ ಬಾರಿ ಅಧ್ಯಕ್ಷನಾಗಿರುವುದು ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಈಗ 2ನೇ ಬಾರಿ ಅಧ್ಯಕ್ಷನಾಗಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ಊರಿನವರು ಕೊಟ್ಟಿದ್ದರು, ಸಹಕಾರ ಕೂಡ ಮಾಡ್ತಾ ಇದ್ದಾರೆ. ಅದು ನನ್ನ ಒಂದು ಭಾಗ್ಯ ಅಂತ ನಾನು ಅಂದ್ಕೊಂಡೆ. ಈ ಶಾಲೆಯಲ್ಲಿ ಕಲಿತು ಈ ಶತಮಾನೋತ್ಸವ SDMC ಅಧ್ಯಕ್ಷನಾಗಿ ಕೂಡ ಶತಮಾನೋತ್ಸವ ಅಧ್ಯಕ್ಷನಲ್ಲಿ ಅದರಲ್ಲಿ ಕೂಡ ಸೇವೆ ಸಲ್ಲಿಸಿ ನನಗೆ ಊರಿನವರೆಲ್ಲ ಸಪೋರ್ಟ್ ಕೊಟ್ಟು ಶತಮಾನೋತ್ಸವ ಭಾಗ್ಯ ಒಂದು ನನ್ನ ಪುಣ್ಯ ಅಂತ ಅಂದ್ಕೊಂಡೆ, ನಾನು ತಿಳಿಸ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಇದರಲ್ಲಿ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಊರಿನವರು ಹಿರಿಯರಿದ್ದಾರೆ, ಊರಿನ ಹಲವು ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಗಣ್ಯರಿದ್ದಾರೆ, ತುಂಬ ಸಂಸ್ಥೆಯವರು ಹಾಗೂ ಎಲ್ಲ ದಾನಿಗಳು ಕೊಟ್ಟು ಹಣವನ್ನು ಕೊಟ್ಟು ದೇಣಿಗೆ ಕೊಟ್ಟು ಎಷ್ಟು ದೊಡ್ಡ ಒಂದು 60 ಲಕ್ಷ ರೂಪಾಯಿ ವೆಚ್ಚದ ದೊಡ್ಡವನ್ನು ಒಂದು ಕಟ್ಟಡವನ್ನು ಮಾಡಿ ನಾಡಿದ್ದು ದಿನಾಂಕ 16-17ಕ್ಕೆ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ಇದೆ. 16 ಉದ್ಘಾಟನೆ ಮಾಡಿ ಈ ಕಟ್ಟಡವನ್ನು ಮಕ್ಕಳಿಗೆ ಬಿಟ್ಟು ಕೊಡಲಿಕ್ಕಿದ್ದೇವೆ. 16ನೇ ತಾರೀಕಿನಂದು ನಾವು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಸಂಸ್ಥಾನದ ಬ್ರಿಜೇಶ್ ಚೌಟ ಬರ್ತಾರೆ, ಸುಳ್ಯ ಶಾಸಕರಾದ ಭಾಗೀರಥಿ ಮುರಳಿಯ ಬರುತ್ತಾರೆ, ಇನ್ನಿತರ ಗಣ್ಯರು ಕೂಡ ಬಂದು ಈ ವೇದಿಕೆ ಈ ಶಾಲೆ ಒಂದು ಉದ್ಘಾಟನಾ ಕಾರ್ಯಕ್ರಮ ಬರ್ತಾರೆ. ಆ ದಿವಸ ಬೆಳಿಗ್ಗೆ ನಮ್ಮ ಆಟೋಟ ಸ್ಪರ್ಧೆ ಕ್ರೀಡೆಯವರಿಗೆ ಬಹುಮಾನ ವಿತರಣೆ ಇದೆ. ಮರುದಿವಸ 17ನೇ ತಾರೀಕಿನಂದು ಕೂಡ ಹಾಗೆ ನಾವು ಈ ಶಾಲೆಯಲ್ಲಿ ಕಲಿತು ತುಂಬ ಒಂದು 70-75 ಗುರುಗಳು ಈ ಶಾಲೆಯಲ್ಲಿ ಪಾಠ ಮಾಡಿ ಹೋದಂಥ ಆ ಗುರುಗಳನ್ನು ನಾವು ಗುರುತಿಸಿ ಅವರ ಮನೆಗೆ ಎಲ್ಲ ಮನೆಯವರಿಗೆ ನಾವು ಭೇಟಿ ಕೊಟ್ಟು ಅವರನ್ನು ಈ ಶಾಲೆಯಲ್ಲಿ ನಾವು ಒಂದು ಸನ್ಮಾನ ಮಾಡಲಿಕ್ಕಿದೆ. ಯಾಕೆಂದರೆ ನಾವು ಇಷ್ಟೊಂದು ಚಿಕ್ಕ ಊರಿನಲ್ಲಿ ಇಷ್ಟೊಂದು ದೊಡ್ಡ ಕಟ್ಟಡ ಕಟ್ಟಿ ಇಷ್ಟು ಚಂದದ ನಮ್ಮ ಒಂದು 2ನೇ ನಮ್ಮ ಒಂದು ಕಳೆದ ವರ್ಷ ನಮ್ಮ ಊರಿನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಯಿತು. ಇದು ಕೂಡ ಒಂದು ದೇವಸ್ಥಾನ ಇದ್ದಾಗಿ ಇದು 2ನೇ ಬ್ರಹ್ಮಕಲಶೋತ್ಸವ ನಾನು ಅಂದ್ಕೊಂಡೆ. ಊರಿನವರಿಗೆ ಎಲ್ಲರೂ ಒಟ್ಟಾಗಿ ರಾತ್ರಿ ಹಗಲು ಎಲ್ಲರೂ ದುಡಿದು ತುಂಬ ಶ್ರಮಪಟ್ಟು ಇಷ್ಟು ದೊಡ್ಡ ಒಂದು ಚಂದವಾದ ಶಾಲೆಯನ್ನು ನಾವು ನಿರ್ಮಾಣ ಮಾಡಿ ಮಕ್ಕಳಿಗೆ ನಾವು ದಿನಾಂಕ 16ಕ್ಕೆ ನಾವು ಬಿಟ್ಟುಕೊಡ್ತಿದ್ದೇವೆ. ಶತಮಾನೋತ್ಸವಕ್ಕೆ ವಿದ್ಯಾರ್ಥಿಗಳ ಕಲರವ ಜೋರಾಗೇ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸಂಭ್ರಮದಿಂದ ಶತಮಾನೋತ್ಸವವನ್ನು ಸಂಭ್ರಮಿಸೋದಕ್ಕೆ ಸಜ್ಜಾಗಿದ್ದಾರೆ. ವಿದ್ಯಾರ್ಥಿಗಳಿದ್ದಾರೆ, ಮಾತಾಡಿಸ್ಬೇಕು. ನಿಮ್ಮ ಹೆಸರು? ಶ್ರೀಶಾ. ಎಷ್ಟನೇ ಕ್ಲಾಸ್ ನೀವು? 7th. ನಿಮ್ಮ ಮನೆ ಇಲ್ಲೇ ಹತ್ರನಾ? ಹೌದು. ಓಕೆ, ಏನು ಹೇಳ್ತೀರಾ? 100 ವರ್ಷಗಳ ಸಂಭ್ರಮದಲ್ಲಿ ನೀವು ಭಾಗಿಯಾಗ್ತಾ ಇದ್ದೀರಾ, ಏನು ಹೇಳ್ತೀರಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು 1ನೇ ತರಗತಿಯಿಂದ ಇಲ್ಲಿದ್ದೀನಿ. ಇಲ್ಲಿ ಶಿಕ್ಷಕರೆಲ್ಲ ಚಂದ ಪಾಠ ಮಾಡ್ತಿದ್ದಾರೆ. ನಮಗೆ ಚಂದ ಖುಷಿ ಆಗ್ತುಂಟು. ಅದನ್ನು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಾಡ್ದು ಯಾವೆಲ್ಲ ಕಾರ್ಯಕ್ರಮ ಇದೆ ನಿಮ್ಮ ಕಡೆಯಿಂದ? ಡ್ಯಾನ್ಸ್ ಇದೆಯಾ? ಇದೆ. ಬೇರೆ ಏನೆಲ್ಲಿದೆ? ನಾಟಕ, ಸ್ಕಿಟ್ಸ್ ಎಲ್ಲ ಇದೆ. ತಯಾರಿಗಳೆಲ್ಲ ಹೇಗೆ ನಡೀತಾ ಉಂಟು? ಪ್ರಾಕ್ಟೀಸ್ ಚೆನ್ನಾಗಿ ನಡೀತುಂಟು. ಚೆನ್ನಾಗಿ ನಡೀತಾ ಉಂಟು. ಓಕೆ, ಆಟೋಟದಲ್ಲೆಲ್ಲ ಇದ್ದೀರಾ? ಹೇಗೆ ನೀವು ಭಾಗಿಯಾಗ್ತಿದ್ದೀರಾ? ಭಾಗಿಯಾಗ್ತೀನಿ. ಯಾವ ಸ್ಪೋರ್ಟ್ಸ್ ಇಷ್ಟ? ಎಲ್ಲ ಇಷ್ಟ. ಎಲ್ಲ ಸಹ ಇಷ್ಟ. ಓಕೆ, ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ 100 ವರ್ಷಗಳ ಸಂಭ್ರಮದಲ್ಲಿರುವಂಥದ್ದು. 100 ವರ್ಷಗಳ ಹೆಜ್ಜೆ ಅಂತ ಹೇಳಿದ್ರೆ ಅದು ಸಾಧಾರಣದ ಮಾತಲ್ಲ. ಅದೆಷ್ಟೋ ಹಿರಿಯರ ಪರಿಶ್ರಮ ಇದೆ, ಪ್ರೋತ್ಸಾಹ ಇದೆ. ಅದೆಷ್ಟೋ ಊರಿನ ದಾನಿಗಳು ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ಸಹಕಾರವನ್ನ ನೀಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೇನೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ 2 ದಿನಗಳ ಕಾಲ ನಡೆಯುವಂತ ಕಾರ್ಯಕ್ರಮದ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾವಿವತ್ತು ತಿಳಿಸಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬನ್ನಿ. 16 ಹಾಗೇನೆ 17ನೇ ತಾರೀಕಿನಂದು ನಡೆಯುವಂತಹ ಶತಮಾನೋತ್ಸವದ ಸಂಭ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹರೀಶ್ ಬಾರಿಂಜ, ಕಾರ್ತಿಕ್ ಕರ್ಕೇರ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಕಡಬ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್,
ಸ್ಯಾನಿಟರಿ, LED ಲೈಟ್ಸ್, ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451, 9945521951, 990178461.